ಉಡುಪಿಯ ಜನತೆಗೆ ನಿನ್ನೆ ಶೂನ್ಯ ನೆರಳಿನ ದಿನ. ವರ್ಷದಲ್ಲಿ 2 ದಿನ ಮಾತ್ರ ಮಧ್ಯಾಹ್ನ ಸೂರ್ಯ ನೇರ ನೆತ್ತಿಯ ಮೇಲೆ ಬಂದು ಕೆಲ ಕ್ಷಣ ನೆರಳು ಕಾಣಿಸುವುದಿಲ್ಲ. ಇದನ್ನು ಝೀರೋ ಶ್ಯಾಡೋ ಡೇ ಅಂತ ಕರೀತಾರೆ. ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ಖಗೋಳ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಖಗೋಳ ಪ್ರಿಯರು ಈ ಒಂದು ಕೌತುಕವನ್ನು ವೀಕ್ಷಿಸಿ ಸಂತಸಪಟ್ಟರು. ಶ್ಯಾಡೋ ಡೇ ಪೂರ್ಣಪ್ರಜ್ಞಾ ಕಾಲೇಜಿನ ಪೂರ್ಣಪ್ರಜ್ಞಾ ಅಮೆಚೂರ್ ಆಸ್ಟ್ರೋನಮರ್ಸ್ ಕ್ಲಬ್ನಲ್ಲಿ ನಡೀತಾ ಇದೆ. ಇವಾಗ ಅದನ್ನು ತೋರಿಸ್ಲಿಕ್ಕಾಗಿ ಒಂದು ಪ್ರಾತ್ಯಕ್ಷಿಕೆ ಮಾಡ್ತಿದ್ದಾರೆ. ಕಮಾನ್ ಹೇಳಿ, ಏನು ಮಾಡಿದ್ದೀರಿ ಹೇಳಿ. ಇದರಲ್ಲಿ ನಾವು 2 ಪ್ಲೇಟ್ಸ್ ಇಟ್ಟಿದ್ದೇವೆ. ಸೊ ದ್ಯಾಟ್ 2 ಪ್ಲೇಟ್ಸಲ್ಲಿ ಈಗ 2 ಸೇಮ್ ಜಾಗದಲ್ಲಿ ತೂತುಗಳಿವೆ. ಸೊ ಸೂರ್ಯನ ಲೈಟ್ ರೇಸ್ ಅದು ಪಾಸ್ ಆಗುವಾಗ 2ರಲ್ಲಿ ಸಹ ಪಾಸ್ ಆದರೆ ಮಾತ್ರ ನಮಗೆ ಕೆಳಗೆ ಲೈಟ್ ಬರೋದು, ಇಲ್ಲಾದರೆ ಅಲ್ಲಿ ಶ್ಯಾಡೋನೇ ಇರ್ತದೆ. ಸೊ ಜೆನಿತ್ ಮೇಲೆ ಇರುವಾಗ ನಮಗೆ ಕರೆಕ್ಟಾಗಿ ಇಲ್ಲಿ ಎಂತ ಪ್ರಿಂಟ್ ಹೊಡೆದಿದ್ದೇವೆ ಅದೇ ನಮಗೆ ಅಲ್ಲಿ ಕೆಳಗೆ ಇಮೇಜ್ ಆಗಿ ಸಿಗ್ತದೆ. ಈಗ ಆಗಿದೆ, ಇನ್ನೂ ಆಗಬೇಕಷ್ಟೆ. ಇನ್ನು ಎಷ್ಟು ನಿಮಿಷ ವೆಯ್ಟ್ ಮಾಡ್ಬೋದು? ಈಗ ಸಮಯ ಎಷ್ಟು ಇವಾಗ 12:30. ಉಡುಪಿಗೆ ಇವತ್ತು ಝೀರೋ ಶ್ಯಾಡೋ ಡೇ. ಅದಕ್ಕೆ ಪ್ರಾಯೋಗಿಕವಾಗಿ ಮಾಡಿ ತೋರಿಸಲಿಕ್ಕೆ ಪೂರ್ಣಪ್ರಜ್ಞಾ ಅಮೆಚೂರ್ ಆಸ್ಟ್ರೋನಮರ್ಸ್ ಕ್ಲಬ್ಬಿನ ವಿದ್ಯಾರ್ಥಿಗಳು